ದೈವಾರಾಧನೆಯ ತವರು, ದೇವಾಲಯಗಳ ಬೀಡು ಈ ನಮ್ಮ ಕರಾವಳಿ ಕರ್ನಾಟಕ. ದೇವರ ಜೊತೆಗೆ ದೈವಗಳನ್ನ ಆರಾಧಿಸಿಕೊಂಡು ಬರುತ್ತಿರುವುದು ನಮ್ಮ ಕರಾವಳಿಯ ಸಂಸ್ಕೃತಿ ಎಂದೇ ಹೇಳಬಹುದು. ಇಲ್ಲಿ ಅನೇಕ ಕಾರಣಿಕ ಕ್ಷೇತ್ರವು ನಮ್ಮ ಕಣ್ಣ ಮುಂದೆ ಕಾಣಸಿಗುತ್ತದೆ. ಅಂತಹ ಕ್ಷೇತ್ರಗಳ ಪೈಕಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೋಡಲಿರುವುದು ಪುತ್ತೂರು ತಾಲೂಕಿನ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನ ಹಿರೇಬಂಡಾಡಿ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ದೈವ ದೇವರು. ನಾನು ನಿಖಿತಾ ಪೂಜಾರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯಲ್ಲಿನ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವವು ಫೆಬ್ರವರಿ 24ರಿಂದ 26ರವರೆಗೆ ಅದ್ದೂರಿಯಾಗಿ ನಡೆಯಿತು. ಭಕ್ತಾದಿಗಳ ಭಕ್ತಿ ಭಾವೈಕ್ಯತೆಯೊಂದಿಗೆ ಕ್ಷೇತ್ರದಲ್ಲಿ ಭಕ್ತಿಪೂರ್ವಕವಾದ ಕಾರ್ಯಕ್ರಮವು ಜರುಗಿತ್ತು. ಹಾಗಿದ್ರೆ ಶ್ರೀ ಕ್ಷೇತ್ರದಲ್ಲಿ ಯಾವೆಲ್ಲ ದೈವ ದೇವರುಗಳು ನೆಲೆಯಾಗಿದ್ದಾರೆ, ಶ್ರೀ ಕ್ಷೇತ್ರವು ಯಾವ ರೀತಿ ಇದೆ ಹೇಳ್ತೇವೆ, ನೋಡ್ಕೊಂಬನ್ನಿ. ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನ ಕರಾವಳಿ ಕರ್ನಾಟಕದಲ್ಲಿರುವ ಕಾರಣಿಕ ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು. ಭಕ್ತರ ಇಷ್ಟ ಕಷ್ಟಾರ್ಥಗಳನ್ನ ಪಾಲಿಸುತ್ತಾ ಬಂದಿರುವ ಶ್ರೀ ಕ್ಷೇತ್ರಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿರುತ್ತದೆ. ಹಿರೇಬಂಡಾಡಿಯಲ್ಲಿರುವ ಶ್ರೀ ಕ್ಷೇತ್ರವು ಇತಿಹಾಸ ಪ್ರಸಿದ್ಧಿಯನ್ನ ಪಡೆದಿದ್ದು, ಅಲ್ಲಿನ ದೈವ ದೇವರುಗಳು ಆ ಗ್ರಾಮದ ಭಕ್ತರನ್ನ ಸಕಲ ಸಿದ್ಧಿಯೊಂದಿಗೆ ಸಲಹಿ ಗ್ರಾಮವನ್ನ ಕಾಯುವ ಗ್ರಾಮ ದೇವರಾಗಿ ಆರಾಧನೆಯನ್ನ ಪಡೆದುಕೊಂಡು ಬರುತ್ತಿದ್ದಾರೆ. ಶ್ರೀ ಕ್ಷೇತ್ರದ ಸುತ್ತಲೂ ಕುಮಾರಧಾರಾ ನದಿಯು ಹರಿಯುತ್ತಿದ್ದು, ತುಂಬಿ ಹರಿಯುವ ನೀರಿನ ದಡದಲ್ಲಿ ಈ ಸಾನ್ನಿಧ್ಯವು ನೆಲೆಯಾಗಿದೆ. ಹಿರಿಯರು ಪುತ್ರ ಸಂತಾನಕ್ಕಾಗಿ ಕಟ್ಟಿದ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅಭಯ ಹಸ್ತವಿದೆ. ಇಡೀ ಗ್ರಾಮವನ್ನ ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಮಹಾಗಣಪತಿ, ಶ್ರೀ ನಾಗದೇವರು ಮತ್ತು ಧರ್ಮ ಸಾನ್ನಿಧ್ಯಗಳು ಭಕ್ತರ ಪ್ರಾರ್ಥನೆಗಳನ್ನ ಪೂರೈಸಿ ಪಾಲಿಸುತ್ತಾ ಬರುತ್ತಿದ್ದಾರೆ. ತೋಳ್ಪಡಿತ್ತಾಯ ಮನೆತನದವರ ಮೂಲಕ ನಿರ್ಮಾಣಗೊಂಡಿರುವ ಶ್ರೀ ಕ್ಷೇತ್ರವು ಊರ ಪರವೂರ ಭಕ್ತರಿಂದ ಆರಾಧಿಸಲ್ಪಡುತ್ತದೆ. 2020ರಲ್ಲಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ನಡೆದಿದ್ದು, ಇದೀಗ ವಾರ್ಷಿಕ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವವಾಗಿ 1 ವರ್ಷ ಸಂಧಿ ಇದೀಗ ವಾರ್ಷಿಕ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಫೆಬ್ರವರಿ 24ರಂದು ಬೆಳಗ್ಗೆ ಭಕ್ತಾದಿಗಳೆಲ್ಲರ ಸಮ್ಮುಖದೊಂದಿಗೆ ಹೊರೆಕಾಣಿಕೆ ಹೊರುವ ಕಾರ್ಯಕ್ರಮವೂ ನಡೆಯಿತು. ವಾಹನಗಳ ಮುಖೇನ ಹೊರೆಕಾಣಿಕೆಯನ್ನ ಊರಿನವರೆಲ್ಲ ಸೇರಿ ಕ್ಷೇತ್ರಕ್ಕೆ ಸಾಗಿಸಿದ್ರು. ತರಕಾರಿ, ಅಕ್ಕಿ, ತೆಂಗಿನಕಾಯಿ, ಧಾನ್ಯಗಳು ಹೀಗೆ ಬೇರೆ ಬೇರೆ ರೀತಿಯ ಹೊರೆ ಕಾಣಿಕೆಗಳನ್ನ ಭಕ್ತಾದಿಗಳು ಸಮರ್ಪಿಸಿದ್ರು. ಕ್ಷೇತ್ರದ ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ಪೂಜಾ ಕಾರ್ಯಗಳು ನೆರವೇರಿದವು. ಶ್ರೀ ಕ್ಷೇತ್ರದ ಬಗ್ಗೆ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪ್ರಧಾನ ಅರ್ಚಕರಾದ ಗೋಪಾಲಕೃಷ್ಣ ತೋಳ್ಪಡಿತ್ತಾಯರವರು ಮಾತನಾಡಿ,
ಉಪ್ಪಿನಂಗಡಿಯ ಹಳ್ಳಿ ಪ್ರದೇಶದಲ್ಲಿರುವ ಶ್ರೀ ಕ್ಷೇತ್ರವು ಅಪಾರ ಭಕ್ತರನ್ನ ಒಳಗೊಂಡಿದೆ. ಪ್ರತಿ ವರ್ಷವೂ ಜಾತ್ರೆಯ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರದ ಜೊತೆಗೆ ಮನರಂಜನೆಯುತವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸುತ್ತಿದ್ದೆವು. ಈ ಬಾರಿ ವಿಶೇಷವಾಗಿ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ನಮ್ಮ ಸನ್ನಿಧಾನದಲ್ಲಿ ನಡೆಯುತ್ತಿರುವುದು ಸಂತಸದ ವಿಚಾರ. ಹಾಗೆ ದೇವಪ್ಪ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರವು ಬಹಳಷ್ಟು ಅಭಿವೃದ್ಧಿಯನ್ನ ಕಂಡಿದೆ, ಮುಂದೆಯೂ ಕಾಣಲಿದೆ ಎಂದು ಹೇಳಿದರು. ಕ್ಷೇತ್ರದಲ್ಲಿ ಹೊರೆ ಕಾಣಿಕೆಯ ಬಳಿಕ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಬಳಿಕ ರಾತ್ರಿ 9ರಿಂದ ಶ್ರೀದೇವರ ಬಲಿ ಹೊರಟು ಉತ್ಸವ, ಕಟ್ಟೆ ಪೂಜೆಯ ಕಾರ್ಯವೂ ನಡೆಯಿತು.
ಈ ಕ್ಷೇತ್ರವು ಸರ್ಕಾರದ ಉಸ್ತುವಾರಿಯಲ್ಲಿ ಈಗ ಮುಂದುವರಿಯುತ್ತಿದ್ದು, ವ್ಯವಸ್ಥಾಪನಾ ಸಮಿತಿಯ ಮುತುವರ್ಜಿಯಿಂದ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಕಾಣುತ್ತಿದ್ದು, ಇದೀಗ ಉತ್ಸವವು ಅದ್ದೂರಿಯಾಗಿ ನಡೆಯಿತು. ಈ ಬಗ್ಗೆ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ದೇವಪ್ಪ ಪೂಜಾರಿ ಪಡ್ಪೂರ್ ಅವರು ಮಾತನಾಡಿ, ಜೈನರಾಜರ ಆಡಳಿತದ ಸಮಯದಲ್ಲಿ ನಿರ್ಮಾಣಗೊಂಡಿರುವ ಈ ಕ್ಷೇತ್ರದ ಚರಿತ್ರೆಯು ಅಪಾರ. ಹಾಗೆ ಈ ವರ್ಷದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದ್ದು, V4 ನ್ಯೂಸ್ನ ಸಂಸ್ಥೆಗೆ ಧನ್ಯವಾದವನ್ನ ಅರ್ಪಿಸಿದ್ರು. ಈ ದೇವಸ್ಥಾನ ಇನಿ ಕೋಡನಿ ಹೊರಾಣಿಕೆ ಆದ ಇನಿ ಬಲಿ ಪಿದಾರ್ದು ರಸಮಲ್ಲಿ ಆದ ರಾತ್ರಿ ನೇಮ ಎಲ್ಲರಿಗೂ ದುಗಲಾಯ ನೇಮ ನಡ್ತೊಂದುಂಟು. ಈ ಪೂರ್ಣದ ಕಾರ್ಯಕ್ರಮವು ಎಂಕಲಿಗೆ ಬೆನ್ನಲ್ವಾದ ಎಂಕಲ್ನ ಅಧ್ಯಕ್ಷರಾಯ ನಾರಾಯಣ ಕನ್ಯಾನ ಅಧ್ಯಕ್ಷಸ್ಥಾನ ವಹಿಸೊಂದು ಪುರ್ಲೂರು ನಡ್ಕೊಳ್ಳೋದಿಲ್ಲ ಆರಿಗೆ ಆರ ಟೀಮಿಗೆ ಏನು ಧನ್ಯವಾದ ಸಲ್ಲಿಸೊಂದಿಲ್ಲ. ಅದೇ ಪ್ರಕಾರಗಳು ಈ ದೇವಸ್ಥಾನ ಸಾಧಾರಣ 400 ವರ್ಷ ಇತಿಹಾಸ ಇತ್ತಿನ ದೇವಸ್ಥಾನ. ಸ್ವಲ್ಪ ಜೈನ ವಂಶದ ರಾಜರನಗಳು ಈ ದೇವಸ್ಥಾನ ನಿರ್ಮಾಣವಂತ ಚರಿತ್ರೆ ಉಂಟು. ಅದೇ ಪ್ರಕಾರ ಇನ್ನು ಎಡ್ಡ ರೀತಿ ಬೆಳಗಾವುದುಂಟು. ಹಾಗೆಯೇ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸತೀಶ್ ಶೆಟ್ಟಿಯವರು ಮಾತನಾಡಿ, V4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಇಲ್ಲಿ ನಡೆಯುತ್ತಿರುವುದು ಸಂತಸದ ವಿಚಾರ. ಇನ್ನಷ್ಟು ಉತ್ತಮ ಕಾರ್ಯಗಳು ನಡೆಯಲಿ ಎಂದು ಹಾರೈಸಿದ್ರು. V4 ಚಾನೆಲ್ ಇನಿ ಇರಬಂಡಡಿಗೆ ಬರ್ಪವಲೇಕ ಮಲ್ಪನೆ ಮಂಡ ಐನು ಏನಾಯ್ತು ಮಸ್ತ್ ಶ್ರಮ ಮಲ್ತದೆ ದಯಪಂಡ ಎಂಕ್ಲೆಗ್ ದುಂಬು V4 ಚಾನೆಲ್ದ ಕುಂದರ್ ಬೇರೆ ಎಂಕ್ಲೆ ಬಾರಿ ಸ್ನೇಹಿತರಾದಿತ್ತೇರು ಅಂಚಾದ ಇಪ್ಪನಾಗ ಆರು ಎಂಕ್ ಒಂಜಿನ ಫೋನ್ ಮಲ್ಪಂಡೇರು ಈರ್ನ ಊಡೊಂಜಿ ಕಾರ್ಯಕ್ರಮ ಮಲ್ಪಕಾಂದು ಅಂಚ ಈಗ ಕಮಿಟಿ ತಗಲ ಬಾತರ್ನಾಗ ಕಮಿಟಿ ತಗಲ ಒತ್ತೊಂದು ಇನ್ನು ಆ ಕಾರ್ಯಕ್ರಮ ನಡಪೇರಂಡು ಮುಳ್ಳು ಆ ಕಾರ್ಯಕ್ರಮ ಬಾರಿ ಯಶಸ್ವಿ ಆವಡು ಬಂಡದು ಆ ದೇವರ ಪ್ರಾರ್ಥನೆ ಮಲ್ತೊಂದು ನನ್ನ ದುಂಬುಗಳಾಗಲಿ ಅಂಚಿನ ಒಂಜಿ ಅವಕಾಶ ಮುಳ್ಳು ತಿಕ್ಕೊಡು ಮಲ್ಪುಣೇನು ದೇವರ ಪ್ರಾರ್ಥನೆ ಮಲ್ತೊಂದು ನಾನು ನರಡು ಪಾತ್ರ. ಫೆಬ್ರವರಿ 25ರಂದು ಶ್ರೀದೇವರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳು ಪಾಲ್ಗೊಂಡು ಶ್ರೀದೇವರ ಪ್ರಸಾದವನ್ನ ಸ್ವೀಕರಿಸಿ ಬೆಳಗ್ಗೆ ಮಹಾಗಣಪತಿ ಹೋಮ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಕಲಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ ಹಾಗೆ ಮಧ್ಯಾಹ್ನ 12ರಿಂದ ಧಾರ್ಮಿಕ ಸಭೆಯು ನಡೆಯಿತು. ಹಾಗೆ ರಾತ್ರಿ 9:30ರಿಂದ ದೈವಗಳಿಗೆ ನೇಮೋತ್ಸವ ಹಾಗೂ 8:30ರಿಂದ ತುಳುನಾಡಿನ ಪ್ರಸಿದ್ಧ ಹಾಸ್ಯ ಪ್ರತಿಭೆಗಳನ್ನೊಳಗೊಂಡ ಕಾಮಿಡಿ ತಂಡಗಳಿಂದ ಕರಾವಳಿಯ ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ V4 ನ್ಯೂಸ್ ವಾಹಿನಿಯ ಜನಪ್ರಿಯ ಕಾಮಿಡಿ ರಿಯಾಲಿಟಿ ಶೋ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ನಡೆದು ನೆರೆದಿದ್ದಂತಹ ಎಲ್ಲರನ್ನ ನಕ್ಕು ನಗಿಸಿದ್ರು. ಹಾಗೆ ಫೆಬ್ರವರಿ 26ರಂದು ಬೆಳಗ್ಗೆ ಶ್ರೀ ದುಗಲಾಯಿ ದೈವದ ನೇಮೋತ್ಸವವು ನಡೆಯಿತು.
महागणपतिं मनसा स्मरामि महागणपतिं वसिष्ठवामदेवादिवन्दित महागणपतिम् ഇനി 5 ವರ್ಷക്കാರಿಂಡು ಆತ್ತಮಲ್ಲ ಒಂಜಿ ಅಭೂತಪೂರ್ವ ನೆಂಚಿನ ಇಡೀ ಒಂಜಿ ನಮ್ಮ ರಾಜ್ಯಕ್ಕೆ ಒಂಜಿ ಮಾರ್ಗದರ್ಶಿ ಆನಿಂಚಿನ ಬ್ರಹ್ಮ ಕಲಶನು ದೇವರಿಗೆ ಆನಿತದ್ದಿನ ನಮ್ಮ ಅರ್ಪಣೆ ಮಂತದ ಕಾರ್ಯಕ್ಕೆ ತಂತ್ರನ ಒಂಜಿ ಆ ಒಂಜಿ ವೈದಿಕ ಒಂಜಿ ಕಾರ್ಯಕ್ರಮ ಎಂಚೆತ್ತ ಬಂಡ ಒಂಜಿ ಚೂರು ಚಾಚು ತಪ್ಪದೆ ಆ ವೈದಿಕ ಕಾರ್ಯಕ್ರಮ ಶಾಸ್ತ್ರೋಡು ಎಂಚ ಬಂಟರು ಆರ ಗುರುಕುಲ ಎಂಚ ಉಪದೇಶ ಕೊಡ್ತಾರೆ ಆ ನಮನೆಡು ಮುಲ್ಪ ಮಂತದ್ದು ದೇವರಿಗೆ 14 ಕಲೆ ಷೋಡಶ ಕಲೆನ ದಿಂಜಿದು ನಂಗೆ ದೇವರನ್ನ ಒಂಜಿ ಅನುಗ್ರಹ ತಿಕ್ಕಲೆಗೆ ಮಂತದೇರು ಇನಿ 1ನೇ ವರ್ಷದ ನಮ್ಮ ವಾರ್ಷಿಕ ಉತ್ಸವನ ಮಂತೊಂದಿಲ್ಲ ಈ ಕ್ಷೇತ್ರಗಳ ಏನು ಕೇಂದ್ರ ಪ್ರಕಾರ ಅನೇಕ ವರ್ಷದ ಇತಿಹಾಸ ಉಂಟು ಐತ ಅಭಿವೃದ್ಧಿ ವರ್ಷ ಪೂಲಿಕನೆ ಆವೊಂದುಂಡು ಬೆಳವಣಿಗೆ ಆವೊಂದುಂಡು ಸುಬ್ರಹ್ಮಣ್ಯ ದೇವರು ಪಂಡಗ ನಮ್ಮ ಈ ತುಳುನಾಡಿಡೆ ಸುಬ್ರಹ್ಮಣ್ಯ ದೇವರನ್ನ ಪ್ರಾಬಲ್ಯ ಹೆಚ್ಚಿ ದಾಯಿ ಬಂಡ ಚಂದ್ರಗಿರಿ ಸುದಡ್ದು ಬಾರ್ಕೂರಿಗೆ ಮುಟ್ಟ ಪಡ್ಡಾಯಿದ ಸಮುದ್ರ ಹಿಡಿದು ಪಶ್ಚಿಮ ಘಟ್ಟಕ್ಕೆ ಮುಟ್ಟ ತುಳುನಾಡು ಮುಲ್ಪ ನಮ್ಮ ನಾಗನ ಆರಾಧನೆ ಮಲ್ಪನ ಹೆಚ್ಚ ನಾಗಾರಾಧನೆ ಮಲ್ಪನ ಹಿಡಿದು ನಂಗೆ ನೇರವಾತು ರಡ್ಡು ಪ್ರತಿಫಲ ತೆಕ್ಕೊಂಡು ಒಂಜಿ ಆ ಭೂಮಿಗೆ ನೀರು ನನ್ನೊಂಜಿ ಆ ಕುಟುಂಬಡು ಜೋಕ್ಲ ಸಂತಾನ ಇಜ್ಜಿನ ನಗ ಅಕ್ಳಿಗೆ ನಾಗಾರಾಧನೆ ಮಲ್ತಂಡ ಆಯ್ತ ಫಲ ತೆಕ್ಕೊಂಡು ಅಂಚಿನ ದೃಷ್ಟಾಂತಗಳು ಅನೇಕ ಉಂಟು ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರಬಿಂಬಂ ಗೃಹಾದಿಜೀರ್ತವು ಸಪದೀತಿ ಗುರಿಯಾತ ಎಂದು ಶಾಸ್ತ್ರ ಬಂದ್ಕೊಂಡು ನಮ್ಮ ಪುರಾತನವಾದ ನಮ್ಮ ಹಿರಿಯರನಕ್ಲು ಆರಾಧನೆ ಮಲ್ಪನಂಚಿತ್ನ ದೇವಸ್ಥಾನ ಆರಾಧನೆ ಮಲ್ಪನಂಚಿತ್ನ ಸಾನ್ನಿಧ್ಯ ಜೀರ್ಣಾವಸ್ಥೆಗೆ ಬಂದಾಗ ಜೀರ್ಣೋದ್ಧಾರ ಮಲ್ಪನಂಚಿತ್ನ ನಮ್ಮ ಆದ್ಯ ಕರ್ತವ್ಯ ಅಂದ್ ಅಲ್ಲಿತ್ತ ಅವರ ನಮ್ಮ ಹೊಸತಾತ ದೇವಸ್ಥಾನ ನಿರ್ಮಾಣ ಮಲ್ಪನೆತ್ 100 ಪಟ್ಟು ಜಾಸ್ತಿ ಪುಣ್ಯದ ಫಲ ಪ್ರಾಚೀನವಾನಂಚಿತ್ನ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪನಡೆಗೆ ನಂಗೆ ದೇವಿರ ಅನುಗ್ರಹ ಮಲ್ಪೇರು ಪಂಡಿತ್ಲ ಶಾಸ್ತ್ರ ವಚನ ಉಂಡು ಅನೆತ್ತ ಅವರ ಇನಿ ಬ್ರಹ್ಮಕಲಶೋತ್ಸವ ಕರಿತ್ 1ನೇ ವರ್ಷದ ಸುರುತ ವರ್ಷದ ಜಾತ್ರಾ ಮಹೋತ್ಸವದ ಸಂದರ್ಭಡು ಬುಕ್ಕಲಾತ್ ಬೋಡಾಪಣಂಚಿತ್ನ ಅಭಿವೃದ್ಧಿ ಕಾರ್ಯದಾನ ಉಂಡು ಪೂರ ಪೊರ್ಲುಡೆ ನಡತೊಂದುಂಡು ಅವೇ ರೀತಿಯಾತ್ ಮಾತ ಜನಕುಳ್ಳ ಮುಲ್ಪ ಅವತ್ತು ಸೇರದೇರು ಬಣ್ಪುಣಂಚಿತ್ನು ಬುಕ್ಕಲಾತ್ ಸಂತೋಷವಾನಂಚಿತ್ನ ವಿಚಾರ ಏನು ಈ ಜನಪ್ರತಿನಿಧಿ ಆಯ್ಕೆ ಆವಡ್ನಂಡ ಇಂಕ ಈ ಸುಬ್ರಹ್ಮಣ್ಯನ ಒಂಜಿ ಆಶೀರ್ವಾದನ ಇತ್ತಿನದಾರ ಏನು ಈ ಸಭೆಟ್ಟು ಉಂಟು ಪಾತ್ರೆ ಎಂಕ ಅವಕಾಶ ತಿಕೊಂಡು ಇದಕ್ಕೆ ಮಾತ್ರ ಏನು ತರದಗ್ಗಾದ ಒಂದಿಸಾತು ನಮ್ಮ ಪ್ರಧಾನ ಅರ್ಚಕರು ಪಂಡಿರು ನಮ್ಮ ಪಂಚಾಯತ್ ನಮ್ಮ ದೇವಸ್ಥಾನಕ್ಕೂ ಮಸ್ತ್ ಕೆಲಸ ಅವರುಂಡು ಮತ್ತು ನಮ್ಮ ರೋಡ್ ವ್ಯವಸ್ಥೆಯಲ್ಲಿ ಅವರುಂಡು ನಂತು ಪಂಡಿರು ಅದಕ್ಕೋಸ್ಕರ ಇಂಕ್ಲ ಪಂಚಾಯತ್ ಏತು ಮಾಂತ ಇಂಕ್ಲದ್ದು ಸಾಧ್ಯ ಉಂಡ ಅಂಚಿನ ಮಾಂತ ವ್ಯವಸ್ಥೆನ ಇಂಕ್ಲ ಮಾಂತದ ಕೊರ್ಪ ಭರವಸೆಯನ್ನು ಕೊರ್ದು ಎನ್ನ ರೆಡ್ ಪಾತ್ರೆನು ಉಂತಪೆ ನಮ್ಮ ಗುಡ್ಡಪ್ಪ ಬಲ್ಯರು ಪಂಡಿರು ಆಸ್ತಿಕ ನಾಸ್ತಿಕ ಆಸ್ತಿಕ ಅಂದು ಈ ಎನ್ನ ಅಭಿಪ್ರಾಯ ಆಸ್ತಿಕ ಬುಕ್ಕ ನಾಸ್ತಿಕ ರಡ್ಡು ಪಾರ್ಟಿಲ ಒಟ್ಟಿಗೆ ಸೇರಿದು ಮಂತನ ಮಾತ್ರ ಈತು ಮಲ್ಲ ಕಾರ್ಯಲು ಸಾಧ್ಯ ಅಂದು ಎನ್ನೊಂಜಿ ಅಭಿಪ್ರಾಯ ಬರ್ತನು ಮಾತೆಲ್ಲ ಸೇರಿನ ಮಾತ್ರ ಈ ಕಾರ್ಯ ಆವೊಂದು ಈ ದೇವಸ್ಥಾನ ಪರಮ ಪವಿತ್ರವಾಯಿನಂಚಿನ ದೇವಸ್ಥಾನ ಕುಮಾರಧಾರ ಸುತ್ತ ತಟ್ಟು ಇತ್ತಿನ ದೇವಸ್ಥಾನ ಅತಿ ಪುರಾತನ ದೇವಸ್ಥಾನ ಸುಮಾರು 400 ವರ್ಷ ಇತಿಹಾಸ ಇತ್ತಿನಂಚಿನ ದೇವಸ್ಥಾನ ಕರ್ಣ ವರ್ಷ ನಂಗೆ ಒಂದು ಶೀತಲಾವಸ್ಥೆ ಬತ್ತಂಡು ಅಪ್ಪಗ ಊರದ ಮಾಂತ ಭಕ್ತಿನ ಸೇರಿದು ಕ್ಷೇತ್ರದ ತಂತಿಲಿನ ಮಾರ್ಗದರ್ಶನ ತಂದು ಈ ದೇವಸ್ಥಾನ ನಮ್ಮ ಮುಲ್ಪ ಜೀರ್ಣೋದ್ಧಾರ ನಿಶ್ಚಯಮಂತ
ಎನಬುಲೆ ಬತ್ತನ್ಬ ಒಂದು ರಾಜ್ಯ ಮಾಗರ ಎನಬುಲೆ ಬತ್ತನ್ಬ ಕೇನ್ನಂಚಿನ ದಿನಮಾನ ಕಟ್ಟಿನಂಚಿನ ಕೈಲಿ ಪೊತ್ತಾಯನಂಚಿನಂದ ಅದೇ ದತ್ತನಂಚಿನ ಕಿರುವಾಳ ಬಂಡಾರ ಕೊರಪಾಯಂತಿಯನ್ನ ಪಡೆಯಲು ಸಹಸ್ರಾರ ಬಗ್ಗೆ ತಪ್ಪಿಪ್ಪು ದೈವನ ತಪ್ಪು ತಪ್ಪಾದ ಬಿಟ್ಟು ಒಪ್ಪಾದ ಕೈಕೊಂದು ಸತ್ಯದ ಮನಿಸರಾದುತ್ತಲ್ಲ ಈಶ್ವರಿ ಎನಬು ಜನಪ್ಪನ ಈ ಕುರಿತು ಶ್ರೀ ಕ್ಷೇತ್ರದ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ನಾರಾಯಣಗೌಡ ಕನ್ಯಾನರವರು ಮಾತನಾಡಿ, ಊರ ಪರವೂರ ಭಕ್ತಾದಿಗಳ ಮುತುವರ್ಜಿಯಿಂದ ನಡೆಯುತ್ತಿರುವ ಉತ್ಸವದ ಸುಸಂದರ್ಭದಲ್ಲಿ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ನಡೆಯುತ್ತಿರುವುದು ಖುಷಿ ವಿಚಾರ ಎಂದು ಸಂತೋಷ ವ್ಯಕ್ತಪಡಿಸಿದರು. ಭಕ್ತರ್ನ ಒಂಜಿ ಸಹಕಾರಡು ಮಲ್ಲ ಕಾರ್ಯಕ್ರಮ ಆವೊಂದುಂಡು. ಈ ಕಾರ್ಯಕ್ರಮಕ್ಕೂ ವಿ4 ನ್ಯೂಸ್ ಚಾನಲ್ ಮಕ್ಕಳು ಆಯೋಜನೆ ಮಂತನಂಚಿನ ಕಾಮಿಡಿ ಪ್ರೀಮಿಯರ್ ಲೀಗ್ ಪನ್ಪುನಂಚಿನ ಸೀಸನ್ 3 ವಿಶೇಷವಾದ ಈ ಜಾಗಡೊಂಜಿನಿ ಬಯ್ಯಗೆ ನಡಪೆರಂಡು ನೆಕ್ ಮಾತ ಸಹಕಾರ ಕೊಡ್ದು ಎಡ್ಡೆ ರೀತಿಡು ಕಾರ್ಯಕ್ರಮ ಆಯೋಜನೆ ಆಪ್ಲೇಕ ಮಾತಿನ ಸಹಕಾರ ಕೊಡೋದು ಈ ಬರ್ತದೆ ಕೇಂದ್ರದಲ್ಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯಲ್ಲಿನ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ವಾರ್ಷಿಕ ಉತ್ಸವ ಯಾವ ರೀತಿಯಾಗಿ ನಡೆಯಿತು ಎಂದು. ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.